ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರ್ತದೆ, ಆದರೆ ಪ್ರತಿಭೆಯನ್ನು ಬಳಸಿ ಸಾಧಿಸುವವರು ಕೆಲವರು ಮಾತ್ರ. ಇಂಥ ಪ್ರತಿಭೆಯನ್ನು ಬಳಸಿ ಸಾಧಿಸಿದಂತಹ ಜಾಣೆಯರನ್ನು ಪರಿಚಯಿಸುವಂತಹ ನಮ್ಮ ಕಾರ್ಯಕ್ರಮ ಈ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಈ ದಿನ ಒಬ್ಬರು ವಿಶೇಷವಾದ ಅತಿಥಿ. ಭಾರತ ದೇಶ ಅಂದಾಕ್ಷಣ ಸಂಸ್ಕೃತಿಯ ಬೀಡು ಅಂತ ಹೇಳ್ತಾರೆ. ಅದರಲ್ಲಿ ನೃತ್ಯಕ್ಕೆ ಒಂದು ಅಗ್ರವಾದ ಸ್ಥಾನ ಇದೆ. ಅದರಲ್ಲಿ ಭರತನಾಟ್ಯ ಕೂಡ ಒಂದು. ಭರತನಾಟ್ಯವನ್ನು ತನ್ನ ಜೀವನದಲ್ಲಿ ಪ್ರಮುಖ ಅಂತ ತೆಗೆದಿಟ್ಟುಕೊಂಡು ಅದರಲ್ಲಿ ವಿಶೇಷವಾಗಿ ಸಾಧಿಸಿದ್ದಾರೆ ಇವರು ಪನ್ನಗ ಜೀರಾವ್. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಾ ಹೇಳಿದೆ, ಭಾರತದ ಸಂಸ್ಕೃತಿ ಅಂತ ಬಂದಾಕ್ಷಣ ಭರತನಾಟ್ಯ ಒಂದು ಮೇಲ್ಸ್ಥಾನವನ್ನು ವಹಿಸ್ತದೆ. ಅದೆಷ್ಟು ಡ್ಯಾನ್ಸ್ ಫಾರ್ಮ್ಗಳಿರಲಿ, ಆದರೆ ಭರತನಾಟ್ಯ ಅಂದಾಕ್ಷಣ ಅದಕ್ಕಾದಂಥ ಒಂದು ಕಟ್ಟುಪಾಡುಗಳು ಇರ್ತದೆ. ಯಾಕೆ ನಿಮಗೆ ಭರತನಾಟ್ಯವನ್ನೇ ಆರಿಸಿಕೊಂಡ್ರಿ? ಆ್ಯಕ್ಚುಲಿ ನಾನು 4th ಸ್ಟ್ಯಾಂಡರ್ಡಲ್ಲಿರುವಾಗ, ಅದಕ್ಕಿಂತ ಸಣ್ಣ ಏಜಲ್ಲೇ ನನಗೆ ಆ್ಯಕ್ಚುಲಿ ಡ್ಯಾನ್ಸರ್ ಆಗಬೇಕಂತ ಏನು ಡ್ರೀಮ್ ಗೋಲ್ ಏನೂ ಇರಲಿಲ್ಲ. ಬಟ್ ಹೀಗೆ ಸುಮ್ಮನೆ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಮತ್ತು ನನ್ನ ಅಮ್ಮನಿಗೆ ನಾನು ಡ್ಯಾನ್ಸರ್ ಆಗಬೇಕಂತ ತುಂಬ ಆಸೆ ಇತ್ತು. ನಾನು ಫಸ್ಟಿಗೆ ಮಣಿಪಾಲಿಯಲ್ಲೆಲ್ಲ ಸುಮ್ಮನೆ ಸಣ್ಣದಿರಬೇಕಿದ್ರೆ ಹೀಗೆ ಮಕ್ಕಳಿಗೆಲ್ಲ ಕಾಂಪಿಟೇಷನ್ ಮಾಡ್ತಾರಲ್ಲ, ಆವಾಗೆಲ್ಲ ಮನೆಯಲ್ಲೇ ನನ್ನ ಚಿಕ್ಕಮ್ಮ ಅಮ್ಮ ಎಲ್ಲ ಡ್ಯಾನ್ಸ್ ಸ್ಟೆಪ್ ಎಲ್ಲ ಹೇಳಿಕೊಟ್ಟು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆವಾಗ ನಂಗಲ್ಲಿ ಪ್ರೈಸ್ ಸಿಕ್ಕಿದ ಕೂಡಲೇ ನನ್ನ ಅಮ್ಮನವರಿಗೆಲ್ಲ ಆಸೆ ಆಯಿತು, ಹೀಗೆ ನೀನು ಡ್ಯಾನ್ಸಲ್ಲಿ ಅಚೀವ್ ಮಾಡ್ಬೋದು, ಡ್ಯಾನ್ಸ್ ಕ್ಲಾಸ್ಗೆ ಹಾಕುವ. ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ರು. ಆವಾಗ ಅಮ್ಮನಿಗೆ ಇಷ್ಟ ಅಲ್ಲ, ಅಮ್ಮ ಡ್ಯಾನ್ಸ್ ಕ್ಲಾಸ್ ಹಾಕಿದ್ರಲ್ಲ ಅಂತ ಸುಮ್ಮನೆ ನಾನು ಮಾಡ್ತಿದ್ದೆ. ಎಲ್ಲರೂ ಮಾಡ್ತಿದ್ದಾರೆ, ನಾನು ಸಹ ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಕ್ಲಾಸಲ್ಲಿ. ಹಾಗೆ ಅದು ಪರ್ಟಿಕ್ಯುಲರ್ ಆಗಿ ಅದ್ರಲ್ಲಿ ಅಚೀವ್ ಮಾಡಬೇಕು ಅಂತ ನನಗೆ ಏನೂ ಗೋಲ್ ಇರಲಿಲ್ಲ ಅದು. ಮತ್ತು ನಾನು ಹೀಗೆ ಬೆಳೀತಾ 9th ಸ್ಟ್ಯಾಂಡರ್ಡ್ ಆ ಥರ ಬರುವಾಗ ನಂದು ಸೀನಿಯರ್ ಎಕ್ಸಾಮ್ ಕಂಪ್ಲೀಟ್ ಆಯಿತು. ಅದಾದ ಕೂಡಲೇ ನನಗೆ ಸೀರಿಯಸ್ ಆಗಿ ನನಗೆ ಏನಾದರೂ ಒಂದು ಅಚೀವ್ ಮಾಡಬೇಕು ಡ್ಯಾನ್ಸ್ ಫೀಲ್ಡಲ್ಲಿ, ಆ ಥರ ಒಂದು ಸೀರಿಯಸ್ನೆಸ್ ಬಂದದ್ದು ನಂಗೆ ಆ ಟೈಮಲ್ಲಿ. ಅಷ್ಟೇ ತನಕ ನಾನು ಸುಮ್ಮನೆ ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲರೂ ಮಾಡ್ತಾರಂತ ನಾನು ಅಂದರೆ ಅಮ್ಮನಿಗೋಸ್ಕರ. ಅಮ್ಮನಿಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ, ಸೊ ಅಮ್ಮನಿಗೋಸ್ಕರ ನಾನು ಮಾಡ್ತಿದ್ದೆ. ಓಕೆ. ಕೆಲವೊಂದು ಸತಿ ಏನಾಗ್ತದೆ ಅಂದರೆ ಅಕಸ್ಮಾತ್ ಆಗಿ ಬರೋದಾಗಿರ್ಬೋದು. ಒಂದು ಸತಿ ಪೇರೆಂಟ್ಸ್ಗಳಿಗೆ ಇಷ್ಟ ಅಂತ ನಾವು ಸ್ವಲ್ಪ ಇಷ್ಟ ಇಲ್ಲದೆ ಹೋಗ್ತೇವೆ, ಆದರೆ ಅದೇ ನಮಗೆ ಇಂಟ್ರೆಸ್ಟ್ ಆಗಿ ಕಲಿಯೋದು ತುಂಬಾ ಇದೆ. ಹಾಗಾದರೆ ನಿಮ್ಮ ಗುರುಗಳು ಯಾರು? ಯಾವ ಒಂದು ಸಂಸ್ಥೆಯಲ್ಲಿ ಕಲಿತಾ ಇದ್ದೀರಾ? ನಾನು ಈಗ ಸೃಷ್ಟಿ ನೃತ್ಯ ಕಲಾಕುಟೀರ ಉಡುಪಿ ಈ ಸಂಸ್ಥೆಯಲ್ಲಿ ಕಲಿತಿದ್ದೇನೆ. ನನ್ನ ಗುರು ಡಾಕ್ಟರ್ ಮಂಜರಿ ಚಂದ್ರ ಪುಷ್ಪರಾಜ್ ಅಂತ, ಮಾರ್ಪಳ್ಳಿಯವರು. ಓಕೆ. ಇದು ಭರತನಾಟ್ಯ ಅಂದಾಕ್ಷಣ ಯಾವುದೆಲ್ಲ ಪರೀಕ್ಷೆಗಳನ್ನು ಬರ್ತಿದ್ದೀರಿ? ನಾನು ಜೂನಿಯರ್ ಎಕ್ಸಾಮ್ ನಾನು 6th ಸ್ಟ್ಯಾಂಡರ್ಡಲ್ಲಿ ಇರಬೇಕಿದ್ರೆ, ಅದು ನಂತರ 9th ಸ್ಟ್ಯಾಂಡರ್ಡಲ್ಲಿ ಸೀನಿಯರ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದೆ. ನಂತರ ಸೊ ಲಾಸ್ಟ್ ಈ ಇಯರಲ್ಲಿ ನಾನು ವಿದ್ವತ್ ಅಂತಿಮ ಎಕ್ಸಾಮ್ ಕಂಪ್ಲೀಟ್ ಮಾಡಿದೆ. ಸೊ ವಿದೂಷಿ ನಾನು ವಿದ್ವತ್ ಆಯ್ತು ಇವಾಗ. ಓಕೆ. ಭರತನಾಟ್ಯ ಅಂದಾಕ್ಷಣ ಯಾವುದಾದ್ರೂ ಡ್ಯಾನ್ಸ್ ಫಾರ್ಮಿಗೆ ಎಕ್ಸಾಮ್ ಬರೀಲಿಕ್ಕೆ ಇರುವುದಿಲ್ಲ. ಇದು ಭರತನಾಟ್ಯ ಅಂದಾಕ್ಷಣ ಅದಕ್ಕೆ ಪರೀಕ್ಷೆ ಕಟ್ಟಬೇಕು. ಕೆಲವರು ಹೇಳ್ತಾರೆ ಈ ವಿದೂಷಿ ಆಗೋದು ತುಂಬಾನೇ ಕಷ್ಟ. ಹೌದು. ಅದಕ್ಕೆ ನಿಮಗೆ ವಿದೂಷಿ ಅಂತ ಒಂದು ಹೆಸರಲ್ಲೇ ಅಷ್ಟೆಲ್ಲ ಕಷ್ಟಪಟ್ಟು ಬರಿತೀರಾ ಅಂತ ಹೇಳ್ಬೋದು. ನಿಮಗೆ ಭರತನಾಟ್ಯದಲ್ಲೂ ಕೂಡ ಅನೇಕವಾದಂತಹ ಒಂದು ರೀತಿಯಾದಂತಹ ಡ್ಯಾನ್ಸ್ಗಳಿರ್ಬೋದು, ಅದರಲ್ಲಿ ಕ್ಲಾಸಿಫೈ ಮಾಡಿರ್ಬೋದು. ನೀವು ಯಾವುದರಲ್ಲಿ ತುಂಬ ನಿಪುಣರಾಗಿದ್ದೀರಾ? ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಭರತನಾಟ್ಯದಲ್ಲಿ ನೃತ್ಯ ಭಾಗ, ಅಭಿನಯ ಭಾಗ ಅಂತ ನಾವೇ ಒಂದು ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ನನಗೆ ತುಂಬ ಇಷ್ಟ ಅಂದರೆ ಅಭಿನಯ ಭಾಗ. ಅಂದರೆ ನಾವು ಬೇಗ ಜನರನ್ನು ರೀಚ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಮತ್ತು ನಂಗೆ ಅದೊಂದು ತುಂಬ ಇಷ್ಟ ಆದಂಥ ಒಂದಿದು ಅಭಿನಯ. ಅಂದರೆ ಯಾವ ಥರ ಅಭಿನಯ ಬೇಕಾದರೂ ಕೊಟ್ಟರು ಪ್ರಾಕ್ಟೀಸ್ ಮಾಡಿ ಮಾಡ್ಬೋದು. ಮತ್ತು ಜನರನ್ನೊಂದು ಬೇಗ ರೀಚ್ ಆಗ್ಬೋದು, ದೇವರನ್ನೊಂದು ಬೇಗ ರೀಚ್ ಆಗ್ಬೋದು ಅಂತ ನನ್ನದೊಂದು ಫೀಲಿಂಗ್. ಹಾಗಾದರೆ ಎಕ್ಸ್ಪ್ರೆಷನ್ ಕೊಡ್ತಾ ಹಾಗೆ ಭಾವನೆಗಳನ್ನು ಮುಖದಲ್ಲಿ ತೋರಿಸ್ತಾ ಮಾಡ್ತಾ ನೀವು ಹೇಳಿದ್ರೆ ದೇವರಿಗೆ ಬೇಗ ರೀಚ್ ಆಗ್ಬೋದು ಅಂತ ಹೇಳಿದ್ರೆ, ಭರತನಾಟ್ಯವನ್ನು ದೇವಸ್ಥಾನಗಳಲ್ಲಿ ಮಾಡಲಿಕ್ಕೆ ಎಲ್ಲ ತುಂಬಾನೇ ಅದನ್ನು ಕೂಡ ಹರಕೆಯ ರೂಪದಲ್ಲಿ ಕೂಡ ಕೊಡುವವರು ತುಂಬಾ ಜನ ಇದ್ದಾರೆ. ನೀವು ಕೂಡ ದೇವಸ್ಥಾನ? ನಾನು ಹರಕೆ ಅಂದರೆ ಸೇವೆ ಕೊಡ್ತೇನೆ. ಈಗ ನಮ್ಮದು ಅಂದರೆ ಅದು ನಮ್ಮ ಟೀಚರಿಂದಲೇ ಬಂದಿದ್ದು. ಈಗ ಟೀಚರ್ ಹೇಳ್ತಾ ಇರ್ತಾರೆ, ಡ್ಯಾನ್ಸ್ ಅಂದ್ಕೊಳ್ಳೆ ಅದನ್ನು ಮೇಯ್ನಾಗಿ ನಮಗೆ ನಾವು ದೇವರಿಗೆ ಅರ್ಪಿಸಬೇಕು. ನನಗೆ ಅಂದರೆ ಡ್ಯಾನ್ಸ್ ಅಂದರೆ ಜಸ್ಟ್ ಇಟ್ಸ್ ನಾಟ್ ಎ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಅದರಲ್ಲೂ ಒಂದು ಭಕ್ತಿ ಇದೆ. ಅದನ್ನೆಲ್ಲ ತೋರಿಸಿಕೊಟ್ಟದೇ ನನ್ನ ಟೀಚರ್. ಟೀಚರ್ ಆ ಥರ ಎಲ್ಲ ತುಂಬ ಹೇಳ್ತಾ ಇರ್ತಾರೆ ನಮಗೆ ಕ್ಲಾಸಲ್ಲಿ ಎಲ್ಲ.
ಈ ಥರ ಮಾಡಿದರೆ ಈ ಥರ ಬೇಗ ರೀಚ್ ಆಗ್ಬೋದು ಹಾಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಆವಾಗಿಂದ ನನಗೆ ಅನಿಸಿತು ಇದರಲ್ಲೂ ಈ ಥರ ಎಲ್ಲ ಇದೆ. ನಾನು ಆಧ್ಯಾತ್ಮಿಕದ ಹತ್ರ ನಾನು ವಾಲಿದ್ದೆ ಆ ಟೈಮಲ್ಲಿ. ನಾನು ಹೀಗೆ ನಮ್ಮ ಟೀಚರ್ ಕಳಿಸ್ತಾ ಇರ್ತಾರೆ ನವರಾತ್ರಿ ಟೈಮಲ್ಲಿ ಎಲ್ಲ ದೇವಿ ದೇವಸ್ಥಾನಕ್ಕೆಲ್ಲ ಹೋಗಿ ಸೇವೆ ಕೊಟ್ಟು ದೇವ್ರ ಎದುರುಗಡೆ ಒಂದು ಸಣ್ಣ ಡ್ಯಾನ್ಸ್ ಮಾಡಿ ಬರೋದು ಆ ಥರ. ಹಾಗೆ ಸುಮಾರು ನಾವು ನವರಾತ್ರಿಯಿಂದ 9 ದಿವಸ ಹೀಗೆ ಹುಡ್ಕೊಂಡು ಹೋಗಿ ಸೇವೆ ಮಾಡ್ತೇವೆ ನಾವು. ನವರಾತ್ರಿ ದಿವಸ ನಿಮಗೆ ದೇವಸ್ಥಾನದಲ್ಲಿ ಅವಕಾಶಗಳು ಒಂದು ಯಾವ ರೀತಿ ಒಂದು ಸ್ಟೇಜ್ ಮೇಲೆ ಮಾಡೋದು ಬೇರೆ, ದೇವರ ತುಂಬಾನೇ ವ್ಯತ್ಯಾಸ. ಹೇಗೆ ಯಾವ ರೀತಿ ಇರ್ತದೆ ಅದರ ಒಂದು ಸ್ಟೇಜಲ್ಲಿ ಮಾಡೋದಂದರೆ ನಮ್ಮ ಇಂಟೆನ್ಷನ್ ಮೋಸ್ಟ್ ಆಫ್ ದ ಟೈಮ್ ನಮಗೆ ಭಕ್ತಿ ದೇವ್ರು ನಮಗೆ ಎದುರಲ್ಲಿ ಕಾಣಲ್ಲ. ಸೊ ಅದೇನೋ ಆ ಥರ ಫೀಲಿಂಗ್ ಇರಲ್ಲ. ಆದರೆ ದೇವ್ರ ಎದುರುಗಡೆ ಮಾಡಬೇಕಿದ್ರೆ ಆ ವೈಬ್ರೇಷನ್ನೇ ಬೇರೆ. ಅದು ನಮಗೆ ಓ ದೇವ್ರು ನೋಡ್ತಿದ್ದಾರೆ ಅಂತ ತಪ್ಪು ಮಾಡಬಾರ್ದು. ಮತ್ತು ಅದೇನೋ ಒಳಗೆ ನಮಗೆ ಫೀಲಿಂಗ್ ಇರುತ್ತೆ ಎಲ್ಲ ನಿಂಗೆ. ಮತ್ತು ನಾವು ಕಳೆದೋಗ್ಬಿಡ್ತೇವೆ ನಾವು ದೇವ್ರ ಎದುರುಗಡೆ ಮಾಡಬೇಕಿದ್ರೆ. ನಮಗೆ ನಾವೇನೂ ಇಲ್ಲ, ನಾವು ಶೂನ್ಯ ಅಂತ ಅನಿಸ್ತದೆ ನಾವು ದೇವ್ರ ಎದುರುಗಡೆ ಮಾಡಬೇಕಿದ್ರೆ. ಸೊ ಅದರ ಫೀಲಿಂಗೇ ತುಂಬ ಬೇರೆ. ಓಕೆ, ಹಾಗಾದರೆ ದೇವರ ಒಂದು ನಮಗೆ ಕೈಯಲ್ಲಿ ಏನು ಕೊಡ್ಲಿಕ್ಕೆ ಆಗದಿದ್ರು ನೃತ್ಯದ ಮೂಲಕ ರೀಚ್ ಕೊಡುವುದಂದ್ರೆ ಅದು ಭರತನಾಟ್ಯದಿಂದ ಮಾತ್ರ ಸಾಧ್ಯ ಅಂತ ಹೇಳಿ. ಹೌದಾ? ಓಕೆ, ಎಷ್ಟನೇ ತರಗತಿಯಿಂದ ಕಲಿಲಿಕ್ಕೆ ಪ್ರಾರಂಭ ಮಾಡಿ? ನಾನು 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡಿಂದ ಒಂದೇ ತರಗತಿಯಲ್ಲಿ ಇದ್ದೀರಾ? ಇಲ್ಲ, ಮೊದಲಿಗೆ ನಾನು ರಾಧಾಕೃಷ್ಣ ನೃತ್ಯ ನಿಕೇತನದಲ್ಲಿ ಕಲಿತಿದ್ದೆ. ಸೊ ನಂತರ ಸೃಷ್ಟಿ ನೃತ್ಯ ಕಲಿತೆ. ಸೃಷ್ಟಿ ನಿಕೇತನ. ಓಕೆ, ಭರತನಾಟ್ಯದಲ್ಲಿ ಬೇರೆ ಬೇರೆ ಊರಿಗೆಲ್ಲ ಹೋಗ್ಲಿಕ್ಕೆ ಸಿಗ್ತದೆ? ಹೋಗಿದ್ದೇನೆ. ಓಕೆ, ಯಾವುದು ಭಾರತದ ಒಳಗೆ ಆಗಿರ್ಬೋದು, ಭಾರತ ಬಿಟ್ಟು ಹೊರಗೆ? ಭಾರತದೊಳಗೆ ಮಂತ್ರಾಲಯದಲ್ಲಿ ಮತ್ತೆ ತುಮಕೂರು ಹಾಗೆ ಸುಮಾರು ದಿಕ್ಕಿಗೆಲ್ಲ ಹೋಗಿದ್ದೇನೆ. ಔಟ್ ಆಫ್ ಕಂಟ್ರಿ ಅಂದರೆ ಮಲೇಷ್ಯಾಕ್ಕೆ ಲಾಸ್ಟ್ ಇಯರ್ ಹೋಗಿದ್ದೆ. ಆ ರೀತಿ. ಭರತನಾಟ್ಯ ಅಂದ ಕ್ಷಣ ಈ ಭರತನಾಟ್ಯದಲ್ಲೂ ಕೂಡ ನಮ್ಮ ಭಾರತದಲ್ಲಿ ತುಂಬಾನೇ ಬೇರೆ ವಿಧ ಆಗಿರ್ಬೋದು, ಹಾಕುವಂತಹ ಬಟ್ಟೆಯ ಒಂದು ವಿಧ ಬೇರೆ ಇದೆ ಅಂತ ಹೇಳ್ತಾರೆ. ಹೌದಾ? ಅದು ಯಾವ ರೀತಿ ಇರ್ತಾರೆ ಅದರ ಬಗ್ಗೆ? ಅಂದರೆ ಅದು ತುಂಬ ಸ್ಟೈಲ್ ಉಂಟು. ಅಂದರೆ ಪಂದನಲ್ಲೂರು ಸ್ಟೈಲ್, ಮೈಸೂರು ಸ್ಟೈಲ್, ಆಂಧ್ರ ಸ್ಟೈಲ್, ಮೆಲತ್ತೂರು ಸ್ಟೈಲ್, ಹೀಗೆ ತುಂಬ ವೆರೈಟೀಸ್ ಉಂಟು. ಕಲಾಕ್ಷೇತ್ರ ಸ್ಟೈಲ್ ಅದು ಭರತನಾಟ್ಯದ ಸ್ಟೈಲಲ್ಲಿ ಕಾಣುವಂಥದ್ದು. ನಮ್ಮದು ನಾವು ಫಾಲೋ ಮಾಡೋದು ಪಂದನಲ್ಲೂರು ಮತ್ತು ಕಲಾಕ್ಷೇತ್ರ ಬಾಣಿ ಅಂತ. ಸೊ ಡ್ರೆಸ್ ಕೋಡ್ ಏನಂದರೆ ಜನ್ರೇಷನ್ ಬೆಳೆಯುವಾಗ ನಮ್ಮ ಆಡಿಯನ್ಸ್ ಟೇಸ್ಟು ಚೇಂಜ್ ಆಗ್ತದೆ. ಅಂದರೆ ಅವ್ರು ನೋಡುವ ಸ್ಟೈಲ್ ಏನಾದರೂ ಒಂದು ವೆರೈಟಿ ಬೇಕು ಡ್ರೆಸ್ಸಲ್ಲಿ ಅಂತಲೂ ಅನ್ನಿಸ್ತದೆ. ಅದನ್ನು ನಾವು ಪರ್ಟಿಕ್ಯುಲರ್ ಸ್ಟೈಲಿಗೆ ಅಂತ ಅದೇ ಸ್ಟೈಲಿಗೆ ಅಂತ ಏನೂ ಇಲ್ಲ ಹಾಗೆ. ಓಕೆ, ನೀವು ಭರತನಾಟ್ಯದಲ್ಲಿ ತುಂಬಾ ಇಷ್ಟಪಟ್ಟು ಕುಣಿಯುವಂತಹ ಒಂದು ಯಾವುದಾದ್ರೂ ಹಾಡಾಗಿರ್ಬೋದು, ಯಾವುದಾದ್ರೂ ಒಂದು ಸನ್ನಿವೇಶ ಅಂಥದ್ದು ಯಾವುದಾದ್ರು ಇದ್ರೆ ಹೇಳಿ. ನನಗೆ ಲೈಕ್ ಎಲ್ಲ ಟೈಪ್ ಅಂದರೆ ಎಲ್ಲ ಕ್ಯಾರೆಕ್ಟರ್ ಅಭಿನಯ ಮಾಡುವಾಗ ತುಂಬ ಕ್ಯಾರೆಕ್ಟರ್ಸ್ ಬರ್ತದೆ. ಅದರಲ್ಲಿ ಎಲ್ಲದೂ ಇಷ್ಟ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೃಷ್ಣನ್ ಡ್ಯಾನ್ಸ್ ಬರಬೇಕಿದ್ರೆ ಅದೊಂದು ಅಟ್ಯಾಚ್ಮೆಂಟ್ ಬೇರೆ, ಅದರಲ್ಲಿ ಅದು ಖುಷಿಯೇ ಬೇರೆ. ಕೃಷ್ಣನ ಊರಿನವರಂದರೆ ಕೃಷ್ಣ. ಹೌದು, ನಂಗೆ ತುಂಬ ಇಷ್ಟ ಕೃಷ್ಣನ ಕ್ಯಾರೆಕ್ಟರ್ ಮಾಡೋದಂದರೆ. ನನಗೇನೋ ಅದು ಫೀಲಿಂಗ್ ಏನು ಅಂತ ಹೇಳಲಿಕ್ಕೂ ಬರಲ್ಲ. ಅದು ಎಕ್ಸೈಟ್ಮೆಂಟೇ ಬೇರೆ ಅದು ಕ್ಯಾರೆಕ್ಟ್ ಮಾಡುವಾಗ. ಅಂದರೆ ನಾನೇ ಕೃಷ್ಣನ ಕ್ಯಾರೆಕ್ಟರ್ ಮಾಡಬೇಕಂತಿಲ್ಲ. ಸೊ ಕೃಷ್ಣನ ಮೇಲಿದ್ದು ಒಂದು ಸಾಂಗ್ ಇದ್ದರೂ ನಂಗೆ ಅದು ಮಾಡ್ಬೋದಂದರೆ ಭಾರಿ ಇಷ್ಟ. ಸೊ ಅದನ್ನು ನನಗೆ ತುಂಬ ಇಷ್ಟ. ಕೃಷ್ಣನ ಕ್ಯಾರೆಕ್ಟರಲ್ಲಿ ಏನೋ ಬೇರೆ ಇರ್ತದೆ ಫೀಲಿಂಗ್. 4ನೇ ಕ್ಲಾಸಿಂದ ಶುರುವಾದಂತಹ ಜರ್ನಿ ಇಲ್ಲಿವರೆಗೂ ಬಂದು ಮುಟ್ಟಿದೆ. ಎಷ್ಟೆಲ್ಲ ಒಂದು ಭರತನಾಟ್ಯವನ್ನು ನೀವು ಪ್ರದರ್ಶಿಸಿದ್ದೀರಾ? ಸುಮಾರು 300 and above ಇಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದೇನೆ. 300ಕ್ಕಿಂತ ಹೆಚ್ಚು. ಒಂಥರ ಸಿನಿಮಾಕ್ಕಿಂತ ಹೆಚ್ಚು. ಒಂಥರ ಖುಷಿ. ಒಂದು ಪ್ರಾರಂಭದಲ್ಲಿ 1ರಿಂದ ಶುರುವಾದದ್ದು 300 ಬಹಳ ಕಷ್ಟ. ಅದು ಎಲ್ಲರಿಂದ ಸಾಧ್ಯ ಆಗುತ್ತಲ್ಲ. ನೀವು ತುಂಬಾನೇ ಇಷ್ಟಪಟ್ಟು ಕುಂಡಂತಹ ಸ್ಥಳ ಯಾವುದು? ಇಲ್ಲಿ ನನಗೆ ಹೋಗ್ಬೇಕಂತ ಇತ್ತು, ಖುಷಿಯಾಗಿದೆ ಆ ರೀತಿ ಯಾವುದಾದ್ರು? ಅಂದರೆ ಲಾಸ್ಟ್ ಇಯರ್ ನಾನು ಉಡುಪಿಯಲ್ಲೇ ಇರೋವಳು. ಸೊ ನನಗೆ ಒಂದು ಕ್ವಶನ್ ಇತ್ತು. ನಾವು ಇಷ್ಟೆಲ್ಲ ದಿಕ್ಕಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೇನೆ, ಈವನ್ ಟೆಂಪಲಲ್ಲೂ ಸೇವೆ ಮಾಡ್ತೇನೆ. ಆದರೆ ಕೃಷ್ಣ ಮಠದಲ್ಲಿ ಕೃಷ್ಣನ ಮುಂದೆ ಕಡಗೋಲ್ ಕೃಷ್ಣ ಇದ್ದಾನೆ, ಕಡಗೋಲ್ ಕೃಷ್ಣನ ಮುಂದೆ ಯಾಕೆ ಸೇವೆ ಮಾಡ್ಲಿಕ್ಕೆ ಆಗಲ್ಲ? ಮತ್ತು ನಂಗೊಂದು ಅದೊಂದು ಆಸೆ, ಅಲ್ಲಿ ಒಂದು ಮಾಡಲೇಬೇಕಂತ ಆಸೆ. ಅದಕ್ಕೆ ಸರಿಯಾಗಿ ಲಾಸ್ಟ್ ಇಯರ್ ಉತ್ಸವ ಆಗುತ್ತೆ ನಮ್ಮದು ಇದರಲ್ಲಿ. ಆವಾಗ ನಾನು ಅಮ್ಮ ಸುಮ್ಮನೆ ಹೀಗೆ ಉತ್ಸವ ನೋಡ್ಲಿಕ್ಕಂತ ಹೋಗಿದ್ವಿ. ಅವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮದು ಉಡುಪಿಯಲ್ಲಿ ಮಧುರ್ ಸರಳಾಯರ್ ಅಂತ ಇದ್ದಾರೆ. ಅವ್ರು ಬಂದು ಕೇಳಿದ್ರು, ಅಷ್ಟಾವಧಾನ ಮಾಡ್ತೀರಾ ಕೃಷ್ಣನ ಎದುರುಗಡೆ ಅಂತ. ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ನಾನು ಅಂದರೆ ಎಷ್ಟೋ ಸಮಯದಿಂದ ಆ ಆಪರ್ಚುನಿಟಿ ಕಾಯ್ತಿದ್ದೆ. ಅದು ಕೃಷ್ಣನ ಮಂಡೆ ಮಾಡೋದು. ನಾನು ಸಡನ್ನಾಗಿ ಹಾಂ ಅಂತ ಹೇಳಿಬಿಟ್ಟೆ. ಮತ್ತು ಅಲ್ಲಿ ಹೋಗಿ ನಾನು ಡ್ಯಾನ್ಸ್ ಮಾಡಿದಾಗ
ಅದೊಂದು ಇದೇ ಬೇರೆ. ನಂಗೆ ಅದರಷ್ಟು ದೊಡ್ಡ ವೇದಿಕೆ ಮತ್ತು ಯಾವುದು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನಾನು ಅಷ್ಟಲ್ಲ, ನಾನು ಇವನ್ ಸುಮಾರು ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಆದರೆ ಅಲ್ಲಿ ಮಾಡಿದ ಒಂದು ಇದೆ ಇಂಪ್ಯಾಕ್ಟೇ ಬೇರೆ. ಅದು ಯಾವ ರೀತಿ ಇತ್ತು ಜನಗಳೆಲ್ಲ ಕೋರಿಸಿ ನೀವೆಲ್ಲ? ಜನರೆಲ್ಲ ಈಗ ಸುತ್ತ ಕೂತಿರ್ತಾರೆ. ಮೈನಾಗಿ ಕೃಷ್ಣನ ಎದುರುಗಡೆ ಅದೊಂದು ಫೀಲಿಂಗ್, ಕೃಷ್ಣ ನನ್ನನ್ನೇ ನೋಡ್ತಿದ್ದಾನೆ. ನಾವು ಏನೂ ಮಿಸ್ಟೇಕ್ ಮಾಡಬಾರ್ದು, ಎಲ್ಲ ಅವನಿಗೆ ಅರ್ಪಿಸಬೇಕು. ನಾನು ಮಿಸ್ಟೇಕ್ ಮಾಡಿದೆ, ನನ್ನ ಡ್ಯಾನ್ಸನ್ನು ಅವನಿಗೆ ಅರ್ಪಿಸಬೇಕು, ಬೇಗ ರೀಚ್ ಆಗಬೇಕು, ಅವನ ಹತ್ರ ಬೇಗ ನಾನು ಸೇರಬೇಕು, ಏನೇನೇನೋ ಫೀಲಿಂಗ್. ಅದೊಂದೇ ಬೇರೆ. ಭಕ್ತಿ ಒಂದೇ ತಲೆಯಲ್ಲಿ, ಭಕ್ತಿ ಬಿಟ್ಟು ಬೇರೆ ಕಳೆದು ನನಗೆ ಇವನ್ ಆಡಿಯನ್ಸ್ ಇದ್ದಾರಂತ ಸಹ ನನಗೆ ಮರ್ತೋಗ್ತಿತ್ತು. ಅಂದರೆ ಆಚೆ ಮೂವ್ ಆಗಬೇಕಲ್ಲ, ಹಾಂ, ಆ ಕ್ಯಾರೆಕ್ಟರಲ್ಲಿ ಫುಲ್ ಇನ್ವಾಲ್ವ್ ಆಗ್ತದೆ ದೇವರ ಎದುರುಗಡೆ ಮಾಡಬೇಕಿದ್ರೆ. 300 ಡ್ಯಾನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ವಿ, ಮೋರ್ ದೆನ್ 300 ಅಂತ. ಈ 300 ಡ್ಯಾನ್ಸ್ ರೀಚ್ ಆಗಬೇಕಾದ್ರೆ ನಿಮಗೆ ಅದೆಷ್ಟು ಒಂದು ಪ್ರಶಸ್ತಿಗಳು ಖಂಡಿತವಾಗಿ ಸಿಕ್ಕಿರ್ತದೆ. ಹೇಳಿ, ಯಾವುದೆಲ್ಲ ಪ್ರಶಸ್ತಿಗಳು ಸಿಕ್ಕಿದ್ದು? ಮೊದಲಿಂದಾಗಿ ಸಿಕ್ಕಿದ್ದು ಯಾವುದು? ಮೊನ್ನೆ ಅಂದರೆ ರೀಸೆಂಟ್ ಆಗಿ ಸಿಕ್ಕಿದ್ದು, ಅದರ ಬಗ್ಗೆ ಮಾತನಾಡ್ತಾ ಹೋಗಿ. ಯಾವ ರೀತಿ ಗುರುತಿಸಿದ್ದಾರೆ ನಿಮ್ಮನ್ನೆಲ್ಲ? ನಟ್ವಾನಾರ್ ಗೋಪಿಕೃಷ್ಣ ಅವಾರ್ಡ್ ಅಂತ, ಅದೊಂದು ಆನ್ಲೈನ್ ಡ್ಯಾನ್ಸ್ ಕಾಂಪಿಟೇಷನ್. ಸೊ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ಏನಂದರೆ ಬರೀ ಡ್ಯಾನ್ಸ್ ಮಾಡೋದು ಮಾತ್ರ ಅಲ್ಲ, ಥಿಯರಿ ಕ್ವಶನ್ಸು ಕೇಳ್ತಾರೆ. ಒಂದು ರೌಂಡಲ್ಲಿ ಸುಮಾರು ರೌಂಡ್ಸ್ ಇರ್ತದೆ. ಸೊ ಕೊನೆ ರೌಂಡಲ್ಲಿ ಹೀಗೆ ಥಿಯರಿ, ನಮ್ಮದು ಡ್ಯಾನ್ಸ್ ಥಿಯರಿ ಇದೆ, ಆ ಕ್ವಶನ್ಸನ್ನು ಕೇಳ್ತಾರೆ. ಅಂದರೆ ಅದು ಎಕ್ಸ್ಪೆಕ್ಟೆಡ್ ಅಲ್ಲ, ಅಂದರೆ ನಮಗೆ ಹೇಳಿರೋದಿಲ್ಲ ಈ ಕ್ವಶನ್ಸ್ ಕೇಳ್ತಾರೆ ಅಂತ. ಸಡನ್ನಾಗಿ ಹೇಳ್ತಾರೆ ಆನ್ಲೈನಲ್ಲಿ ಝೂಮ್ ಮೀಟಿಂಗ್ ಹಾಕಿ. ಸೊ ಅದರಲ್ಲಿ ಸುಮಾರು ಪಾರ್ಟಿಸಿಪೆಂಟ್ಸ್ ಇದ್ದರು. ಸೊ ಅವಾಗ ನಂಗೆ ಅದು ನಟ್ವನಾರ್ ಗೋಪಿಕೃಷ್ಣ ಅವಾರ್ಡ್ ಅಂತ ಸಿಕ್ಕಿತ್ತು. ಕೊನೆಗೆ ನಾವು 6 ಜನ ಅದರಲ್ಲಿ ಸೆಲೆಕ್ಟ್ ಆಗಿದ್ವಿ. ಸೊ 6 ಜನಕ್ಕೂ ಅದು ಅವಾರ್ಡ್ ಸಿಕ್ಕಿತ್ತು. ನಂತರ ನಾವು ಬೆಂಗಳೂರಲ್ಲಿ ಅದು ಒಂದು ಭರತನಾಟ್ಯ ಕಾಂಪಿಟೇಷನ್, ಅದರಲ್ಲಿ ಶ್ರೇಷ್ಠ ಕಲಾ ಯಶಸ್ವಿ ಅವಾರ್ಡ್ ಅಂತ ಸಿಕ್ಕಿತ್ತು. ಮತ್ತು ಲಾಸ್ಟ್ ಇಯರ್ ಮಲೇಷ್ಯಾದಲ್ಲಿ ನಾನು ಪರ್ಫಾರ್ಮ್ ಮಾಡಿದ್ದೆ ಹೇಳಿದೆ, ಅವಾಗ ನಾಟ್ಯ ಮಯೂರಿ ಅವಾರ್ಡ್ ಕೊಟ್ಟಿದ್ದರು. ಹೀಗೆ ಸುಮಾರು ನೆನಪಿಗೆ ಓಕೆ, ಅದಷ್ಟು ಇರಲಿ. ನಿಮ್ಮ ಜೊತೆ ಮಾತನಾಡಲಿಕ್ಕೆ ತುಂಬಾ ವಿಚಾರಗಳಿವೆ ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟವೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಪನ್ನಗ ಜಿ ರಾವ್ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಮತ್ತಷ್ಟು ಮಾತನಾಡೋಣ. ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ ಭರತನಾಟ್ಯವನ್ನು ತನ್ನ ಉಸಿರಾಗಿಸಿಕೊಂಡಿರುವಂತಹ ಭರತನಾಟ್ಯದ ಒಂದು ಪ್ರತಿಭೆ ಅಂತ ಹೇಳ್ಬೋದು, ಪನ್ನಗ ಜಿ ರಾವ್ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಪ್ರಶಸ್ತಿಗಳ ಬಗ್ಗೆ ಹೇಳ್ತಾ ಇದ್ರಿ. ಒಂದು ಪ್ರಶಸ್ತಿಗಳು ಸಿಗಬೇಕಾದ್ರೆ ನಮಗೆ ಸ್ಪರ್ಧೆಗಳು ಮುಖ್ಯ. ಅವಳು ಯಾವ ರೀತಿ ಸ್ಪರ್ಧೆಗೆ ಹೋಗಿದ್ದೇನಂತ. ಒಂದು ವಿಷಯ ಏನಂದರೆ, ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾಗವಹಿಸಿದಂತಹ ವಿಚಾರತೆ ಗೊತ್ತಾಗಿದೆ. ಯಾವುದು ಸ್ಪರ್ಧೆ, ಹೇಗೆ ನಡೀತು, ಎಲ್ಲಿ, ಅದರ ಬಗ್ಗೆ? ಸೊ ಅದು ಲಾಕ್ಡೌನ್ ಟೈಮಲ್ಲಿ ಆವಾಗ ಸುಮಾರು ಆನ್ಲೈನ್ ಕಾಂಪಿಟೇಷನ್ಸ್ ಆಗ್ತಿತ್ತು. ಸೊ ಅದರಲ್ಲಿ ನಾದನಂ ಶೋಭನಂ ಅಂತ ಕಾಂಪಿಟೇಷನ್. ಅದು ನಮ್ಮದು ಇವರು ಮಲಯಾಳಂ ಆ್ಯಕ್ಟ್ರೆಸ್, ಅವರು ಡ್ಯಾನ್ಸರು ಶೋಭನಾ ಅಂತ, ಅವರು ಆರ್ಗನೈಸ್ ಮಾಡಿದ್ದ ಆ ಕಾಂಪಿಟೇಷನನ್ನು. ಅದರಲ್ಲಿ ಆ್ಯಕ್ಚುಲಿ ಇಟ್ಸ್ ಅ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್, ಮತ್ತು ಮೋರ್ ದೆನ್ 600 ಪಾರ್ಟಿಸಿಪೆಂಟ್ಸ್ ಇದ್ದರು ಅಲ್ಲಿ. ಅದರಲ್ಲಿ ಸುಮಾರು ರೌಂಡ್ಸ್ ಇತ್ತು. ಸೊ ಆ ರೌಂಡ್ಸಲ್ಲಿ ಫಸ್ಟಿಗೆ ಆಡಿಷನ್ ಫಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಲಿಕ್ಕಿರ್ತಾರೆ, ವೀಡಿಯೋ ಕಳಿಸ್ಲಿಕ್ಕೆ. ಫಸ್ಟಿಗೆ ಅದರಲ್ಲಿ ಸೆಲೆಕ್ಟ್ ಆದೆ. ಅದು ನನಗೆ ಅನ್ಬಿಲೀವೇಬಲ್, ನಾನು ಬಿಲೀವೇ ಮಾಡಿರಲಿಲ್ಲ. ಅದರಲ್ಲಿ ನಾನು ಸುಮ್ಮನೆ ಕಳಿಸಿದ್ದು ವೀಡಿಯೋ. ಅದು ನನ್ನ ಟೀಚರ್ ಕಳಿಸಿದ್ರು ಪ್ಯಾಂಪ್ಲೇಟ್, ಈಗ ಅಪ್ಲೈ ಮಾಡ್ಬೋದಲ್ಲ ನಿಂಗೆ ಇದಕ್ಕೆ ಅಂತ. ನಾನು ಹೀಗೆ ಹಾಂ ಟೀಚರ್ ಅಂತ ಕಳಿಸಿದೆ. ಸೆಲೆಕ್ಟ್ ಆದ ಕೂಡಲೇ ಮನೆಯವರು ನಂಗೆ ಆಶ್ಚರ್ಯದಲ್ಲಿದ್ವಿ. ಮತ್ತು ನಂತರ ಹೀಗೆ ಹೋಯ್ತು ಲೈಕ್ ಸುಮಾರು ರೌಂಡ್ಸ್ ಎಲ್ಲ ಇತ್ತು. ಕೊನೆ ರೌಂಡಲ್ಲಿ ನಮಗೆ ಮತ್ತು ಅವರು ನಮಗೆ ಥಿಯರಿ ಬೇಸ್ಡು ನಮಗೆ ತುಂಬ ಪಾಠ, ನಾನು ಸುಮಾರು ಕಲಿತೆ ಆ ಕಾಂಪಿಟೇಷನಿಂದ. ಬರೀ ನಾನು ಲೈಕ್ ಡ್ಯಾನ್ಸ್ ಮಾಡೋದನ್ನು ಮಾತ್ರ ಅವರು ಜಡ್ಜ್ ಮಾಡೋದಲ್ಲ, ಸುಮಾರು ವಿಷಯ ಹೇಳಿಕೊಟ್ರು ನಮಗೆ. ಡ್ಯಾನ್ಸ್ ಬಗ್ಗೆ ಕಲೀಲಿಕ್ಕೆ ಸುಮಾರು ಹೇಳಿಕೊಟ್ರು ಮ್ಯಾಮ್. ಸೊ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮತ್ತು ಅದರಲ್ಲಿ ನಾನು ವಿನ್ನರ್ ಆಗಿದ್ದೆ, ನಾನು ಮತ್ತು ಇನ್ನೊಬ್ಬ ಆನಂದ್ CS ಅಂತ. ಅವ ಮೇಲ್ ಕ್ಯಾಟಗರಿಯಲ್ಲಿ ಅವ ವಿನ್ನರ್, ಸೊ ಫೀಮೇಲ್ ಕ್ಯಾಟಗರಿಯಲ್ಲಿ ನಾನು ವಿನ್ನರ್. ಸೊ ನಾದನಂ ಶೋಭನಂ ಅವಾರ್ಡ್ ಅಂತ ಅದು ಒಂದು ಅವಾರ್ಡ್ ಬಂದಿತ್ತು. ಓಕೆ, ಅದೊಂಥರ ತುಂಬಾನೇ ಹೌದು. ಅದು ಏನಂದ್ರೆ ಆನ್ಲೈನ್ ಕಾಂಪಿಟೇಷನ್ ಅದೊಂದು ಹೊಸ ಜನರೇಷನ್ ಅಂತ ಹೇಳ್ಬೋದು. ಹೌದು, ಬದಲಾಗ್ತೇವೆ, ಅದು ಕೂಡ ಒಂದು ಜನರೇಷನ್ ಹೇಳ್ಬೋದು.
ಆನ್ಲೈನ್ ಕಾಂಪಿಟೇಷನ್ ಬಂದಾಗ ಅದ್ರ ಬಗ್ಗೆ ಏನು ಹೇಳ್ತೀರಾ? ಆನ್ಲೈನ್ ಕಾಂಪಿಟೇಷನ್ ಆ್ಯಕ್ಚುಲಿ ಈ ಲಾಕ್ಡೌನ್ ಹೇಳ್ತಾರಲ್ಲ, ಲಾಕ್ಡೌನೇ ನನ್ನ ಲೈಫಲ್ಲಿ ಏನೋ ಒಂದು ಟರ್ನಿಂಗ್ ಪಾಯಿಂಟ್. ನಾನು ಈ ಥರ ಅಂದರೆ ಹೀಗೆ ಕಾಂಪಿಟೇಷನ್ಸಲ್ಲೆಲ್ಲ ತುಂಬ ಸೀರಿಯಸ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈ ನಮ್ಮ ಲಾಕ್ಡೌನ್ ಟೈಮಲ್ಲಿ. ಅದು ಈ ಆನ್ಲೈನ್ ಕಾಂಪಿಟೇಷನ್ಸ್ ಮುಖಾಂತರ. ಹೀಗೆ ಅಂದರೆ ಆನ್ಲೈನ್ ಕಾಂಪಿಟೇಷನ್ ಅಂದರೆ ಅಂತ ನಾವು ವಿಡಿಯೋ ಮಾಡಿ ಕಳಿಸ್ತೇವೆ, ಅದರಲ್ಲೇ ಜಡ್ಜ್ಮೆಂಟ್ ಇರ್ತದೆ. ಕೆಲವೊಂದು ಲೈವ್ ಇರ್ತದೆ, ಲೈವ್ ಝೂಮಲ್ಲಿ ಎಲ್ಲ ಲೈವ್ ಇದರಲ್ಲಿ ಇರ್ತದೆ ರಿಸಲ್ಟ್ಸ್ ಎಲ್ಲ. ಸೊ ಅದರಲ್ಲಿ ನಾನು ನನಗೆ ಆ್ಯಕ್ಚುಲಿ ಆನ್ಲೈನ್ ಕಾಂಪಿಟೇಷನ್ಸಲ್ಲಿ ಅಂದರೆ ಡ್ಯೂರಿಂಗ್ ಲಾಕ್ಡೌನಲ್ಲಿ 25 ಪ್ರೈಸಸ್ ನಾನು ವಿನ್ ಆಗಿದೆ. ಓಕೆ, ಆನ್ಲೈನ್ ಆದರೂ ಪರವಾಗಿಲ್ಲ, ಪ್ರಶಸ್ತಿಗಳು ಪ್ರೈಸ್ಗಳು ಸಿಕ್ಕಿದೆ ಅಂತ ಅಂದರೆ ತುಂಬ ಆಪರ್ಚುನಿಟಿ ಸಿಕ್ಕಿದೆ. ಅಂದರೆ ನಮಗೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ನಮಗೆ ಈಗ ಬೇರೆ ದಿಕ್ಕಲ್ಲಿ ಇಲ್ಲ, ಸುಮಾರು ದಿಕ್ಕಲ್ಲಿ ಕಾಂಪಿಟೇಷನ್ಸ್ ಇರುತ್ತೆ, ಲೈಕ್ ಡೆಲ್ಲಿ, ಬ್ಯಾಂಗ್ಳೂರ್. ಮತ್ತು ನಾವು ಸ್ಕೂಲಿಗೂ ಹೋಗ್ತೇವೆ. ನಮಗೆ ಆ ಟೈಮಲ್ಲಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ. ಆವಾಗ ನಮಗೆ ರಜೆ ಹಾಕಿ ಹೋಗುವುದಂದರೆ ಏನೋ ಇದು, ಮತ್ತು ಅಷ್ಟು ದೂರ ಟ್ರಾವೆಲ್ ಮಾಡಲಿಕ್ಕೂ ಕಷ್ಟ. ಆ ಟೈಮಲ್ಲಿ ನಮಗೆ ಆನ್ಲೈನ್ ಕಾಂಪಿಟೇಷನ್ ತುಂಬ ನಮಗೆ ಹೆಲ್ಪ್ ಆಯಿತು ನಮ್ಮನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಕ್ಕೆ. ಸೊ ಅದೊಂದು ಗುಡ್ ಆಪರ್ಚುನಿಟಿ. ಸ್ಪರ್ಧೆಗಳಿಗೆ ಹೋದ ಕ್ಷಣ, ಈ ಪ್ರತಿಭೆ ಅಂದ ಕ್ಷಣ ಯಾವುದು ನಾನು ಮೇಲು, ನಾವು ಮಿಡಲ್ ಕ್ಲಾಸ್ ಅಂತೂ ಬರೋದಿಲ್ಲ, ಅದು ನಾವು ಪ್ರತಿಭೆಯಲ್ಲಿ ಶ್ರೀಮಂತರಾಗಿದ್ದೀರಿ ನೀವು. ಈ ಭರತನಾಟ್ಯ ಹೊರತುಪಡಿಸಿ ವೈಯಕ್ತಿಕವಾಗಿ ಕೇಳಬೇಕಾದ್ರೆ ಏನು ಮಾಡ್ತಿದ್ದೀರಾ ನಿಮ್ಮ ಎಜುಕೇಷನ್ ಬಗ್ಗೆ? ನಾನೀಗ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ ಅಲ್ಲಿ ಸೆಕೆಂಡ್ BCom ಓದ್ತಿದ್ದೀರಾ? ಅಂದರೆ ನೀವು ಪರ್ಟಿಕ್ಯುಲರಲ್ಲಿ ಎಲ್ಲಿಯವರು, ನಿಮ್ಮ ಊರು ಯಾವುದು? ನಾನು ಬೇಸಿಕಲಿ ಉಡುಪಿಯಲ್ಲೇ ಹುಟ್ಟಿದ್ದು, ಉಡುಪಿಯಲ್ಲೇ ಬೆಳೆದಿದ್ದು. ಸೊ ನಂದು ಪ್ರೈಮರಿ ನಾನು ಅನಂತೇಶ್ವರ ಸ್ಕೂಲಲ್ಲಿ ಮಾಡಿದ್ದೆ, ಹೈಸ್ಕೂಲು ಅಲ್ಲೇ. ನಂತರ PUC ವಿದ್ಯೋದಯ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ, ನಂತರ ಈಗ ಡಿಗ್ರಿ ಇಲ್ಲಿ ಪೂರ್ಣ ಪ್ರಜ್ಞಾ ಕಾಲೇಜಲ್ಲಿ. ತಾಯಿ ಬಗ್ಗೆ ಹೇಳ್ತಾ ಇದ್ರಿ, ತಾಯಿಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು, ತಾಯಿ ಬಗ್ಗೆ ಹೇಳಬೇಕಾದ್ರೆ? ಸೊ ನಾನು ನನ್ನ ಡಾನ್ಸ್ ಫೀಲ್ಡಲ್ಲಿ ಇಷ್ಟು ಮುಂದೆ ಬರಬೇಕಿದ್ರೆ ಮೇನ್ ರೀಸನೇ ಅಮ್ಮ. ಶಿ ಇಸ್ ಲೈಕ್ ಮೈ ಬ್ಯಾಕ್ ಬೋನ್. ಈಗಲೂ ನಾನು ಹೇಳ್ತೇನೆ, ಅಮ್ಮನ ಬಿಟ್ಟರೆ ನನಗೆ ಏನಂದರೆ ಈಗ ಡ್ಯಾನ್ಸ್ ಅಂದರೆ ಅದು ಅಮ್ಮ ಅಂತ ನೆನಪಾಗೋದು. ಲೈಕ್ ಅಮ್ಮ ಇಲ್ಲಂದರೆ ನಾನು ಡ್ಯಾನ್ಸಿಗೆ ನಾನು ಕ್ಲಾಸಿಗೂ ಜಾಯ್ನ್ ಆಗ್ತಿರ್ಲಿಲ್ಲ. ಈವನ್ ಅಮ್ಮ ಸೇರಿಸಿದ್ದಕ್ಕೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆದದ್ದು ಆವಾಗ. ಮತ್ತು ಅಮ್ಮನಿಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದೆ, ಅಂದರೆ ಅಮ್ಮನಿಗೆ ತುಂಬ ಇಷ್ಟ. ಸೊ ಅಮ್ಮನ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಡ್ಯಾನ್ಸ್ ಜರ್ನಿಯಲ್ಲಿ ಹೇಳೋದೇ ಬೇಡ. ಇಲ್ಲದಿದ್ದರೂ ಅಮ್ಮ, ನಾನು ಯಾವುದೇ ಪ್ರೋಗ್ರಾಮ್ ಇವತ್ತಿಗೂ ನಾನು ಎಲ್ಲಿ ಪ್ರೋಗ್ರಾಮ್ಸ್ ಹೋಗ್ತೀನಿ ಎಲ್ಲ ದಿಕ್ಕಿಗೂ ಅಮ್ಮ ಬರ್ತಾರೆ, ನಾನು ಒಬ್ಬಳೇ ಹೋಗೋದಂತಿಲ್ಲ. ಅಮ್ಮ ಪ್ರತಿ ದಿಕ್ಕ ಅಂದರೆ ಅಮ್ಮನಿಗೂ ಅದೊಂದು ಖುಷಿ. ಮತ್ತು ಮನೇಲಿಗೆ ಏನಾದರೂ ಅಮ್ಮನಿಗೆ ಬೇಜಾರಾಗಿರ್ತದೆ, ಆವಾಗ ಏನೂ ಇಲ್ಲ, ಸಮಾಧಾನ ಮಾಡಬೇಕು, ಸೀದಾ ಹೋಗಿ ಒಂದು ಡ್ಯಾನ್ಸ್ ಮಾಡಿದ್ರೆ ಆಯ್ತು, ಅಮ್ಮನಿಗೆ ಅದೇ ಖುಷಿ. ಅವಾಗ ಮೂಡ್ ಸಮಾಗಿ ಬರ್ತದೆ, ಆಮೇಲೆ ಬೇಜಾರೆಲ್ಲ ಅಮ್ಮ ಮರ್ತು ಬಿಡ್ತದೆ. ನಾನು ಡ್ಯಾನ್ಸ್ ಮಾಡಿದ್ರೆ ಅಮ್ಮನಿಗೆ ಅದೇ ಖುಷಿ. ಹಾಗೆ ಬೇಜಾರನ್ನು ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ, ನಾನು ಡ್ಯಾನ್ಸ್ ಮಾಡೋದಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಸೊ ಅಮ್ಮ ಇಲ್ಲದೆ ನನಗೆ ಡ್ಯಾನ್ಸ್ ಜರ್ನಿ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲ. ಈ ಭರತನಾಟ್ಯ ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದಾದ್ರು ನೃತ್ಯವನ್ನು ಕಲ್ತಿದ್ದೀರಾ? ನಾನು 7th ಸ್ಟ್ಯಾಂಡರ್ಡಲ್ಲಿ ಇರಬೇಕಿದ್ರೆ ಹೀಗೆ ಸ್ಕೂಲ್ ಡೇಗೆಲ್ಲ ನಮಗೆ ಸ್ಕೂಲಲ್ಲಿ ಎಲ್ಲ ಕೊರಿಯೋಗ್ರಾಫರ್ಸನ್ನು ಕರೆಸುವ ಒಂದು ಇದಿತ್ತು. ಆ ಟೈಮಲ್ಲಿ ನಮಗೆ ಮಂಜಿತ್ ಶೆಟ್ಟಿ ಅಂತ ಉಡುಪಿಯವರೇ, ಅವರು ಸಹ ಎಕ್ಸ್ಟ್ರೀಮ್ ಡ್ಯಾನ್ಸ್ ಗ್ರೂಪ್, ಅವರು ಹೇಳಿಕೊಡ್ಲಿಕ್ಕೆ ಬಂದಿದ್ದರು. ಅವಾಗ ಅವರೆಲ್ಲ ಹೇಳ್ತಿದ್ರು, ನೀನು ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಆ ಥರ ಎಲ್ಲ ಹೇಗೆ ಕೇಳಿದರು. ಅವಾಗ ನಮ್ಮ ಮನೇಲಿ ಬಂದು ಹೇಳಿದ್ದಕ್ಕೆ ಒಮ್ಮೆ ನೋಡೋಣ ಅಂತ ನಾವು ಜಾಯಿನ್ ಆದ್ವಿ. ಸೊ ನಾನು ಅದು ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್, ಸೆಮಿ ಕ್ಲಾಸಿಕಲೆಲ್ಲ ಕಲ್ತಿದ್ದೆ ಅಲ್ಲಿ. ಸೊ ಆ ಟೈಮಲ್ಲಿ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಮಂಜಿತ್ ಸರ್. ನನ್ನನ್ನು ಹೀಗೆ ರಿಯಾಲಿಟಿ ಶೋಗೆ ಅಲ್ಲಿ ಹೋಗು, ನಿಂಗೆ ಅದು ಲೈಕ್ ಒಳ್ಳೆ ಸ್ಟೇಜ್ ಅದೊಂದು. ಈವನ್ ನಾನು ಆ ಟೈಮಲ್ಲಿ ಸ್ಪಂದನ ಚಾನೆಲ್ ಅವರು ಕಂಡಕ್ಟ್ ಮಾಡಿದಂಥ ಡಾನ್ಸ್ ಕಾ ಸೂಪರ್ ಸ್ಟಾರ್ ಅಂತ ರಿಯಾಲಿಟಿ ಶೋ ಇತ್ತು, ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅದಕ್ಕೆಲ್ಲ ಅವರೇ ಸಪೋರ್ಟ್ ಮಾಡಿದ್ದು ಸರ್. ಸೊ ಅದೊಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅದು. ಓಕೆ, ಸೆಮಿ ಕ್ಲಾಸಿಕ್ ಮತ್ತು ಕ್ಲಾಸಿಕಲ್ ಏನು ಡಿಫ್ರೆನ್ಸ್ ಇದೆ? ಅಂದರೆ ಸೆಮಿ ಕ್ಲಾಸಿಕಲ್ ಅಂದರೆ ಅಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬ ಕಮ್ಮಿ. ಅಂದರೆ ಲೈಕ್ ಅದರದ್ದೇ ಅದೊಂಥರ ನಿಯಮ ಅಂತ ಇರ್ತದೆ. ಈಗ ಭರತನಾಟ್ಯದಲ್ಲಿ ನಾವು ಏನನ್ನು ಲೈಕ್ ನಮ್ಮ ಇಷ್ಟ ಬಂದಾಗ ಏನು ಅಂದರೆ ಮಾಡಲಿಕ್ಕಿಲ್ಲ, ಅಂದರೆ ಅದೊಂದು ರೂಲ್ಸ್ ಇರ್ತದೆ, ಆ ಲಿಮಿಟಲ್ಲೇ ಇರಬೇಕು ನಾವು. ಈಗ ಸೆಮಿ ಕ್ಲಾಸಿಕಲ್ ಅಂದರೆ ಎಂತ? ಸೆಮಿ ಕ್ಲಾಸಿಕಲ್ ಅಂದರೆ ಪ್ಯೂರ್ ಕ್ಲಾಸಿಕಲ್ ಅಂದರೆ ನಾವು ಬೇರೆ ಸ್ಟೈಲಿದ್ದು, ಈಗ ನಾವು ಈಗ ಕಥಕನ್ನು ನಾವು ಮಧ್ಯದಲ್ಲಿ ತರ್ಬೋದು, ನಾವು ಡ್ಯಾನ್ಸ್ ಮಾಡಬೇಕಿದ್ರೆ ಏನಾದರೂ ಕಥಕ್ ಸ್ಟೆಪ್ಸ್ ಹಾಗೆ ಏನಾದರೂ ತರ್ಬೋದು, ಬೇರೆ ಯಾವ ಡ್ಯಾನ್ಸ್ ಫಾರ್ಮ್ ಇದ್ದು. ಭರತನಾಟ್ಯಂ ಅಂದರೆ ಭರತನಾಟ್ಯದೇ ಸ್ಟೆಪ್ಸ್ ಆಗಬೇಕು, ನಾಟ್ಯಶಾಸ್ತ್ರದಲ್ಲಿ ಹೇಳಿರುವಂಥದ್ದನ್ನೇ ನಾವು ಫಾಲೋ ಮಾಡಬೇಕು. ಸೊ ಅದೊಂದು ನಿಯಮ.
ಭರತನಾಟ್ಯದಲ್ಲಿ ಕೂಡ ಅದೆಷ್ಟೋ ಭರತನಾಟ್ಯಗಾರರಿದ್ದಾರೆ. ನಿಮ್ಮ ಒಂದು ಇಷ್ಟವಾದವರು ಯಾರು? ನಿಮಗೆ ಇವರು ನಮಗೆ ಮಾಡೆಲ್ ಅಂತ ಇದೆ. ಹಾಂ, ಸೊ ಫಸ್ಟಿಗೆ ನನ್ನ ಗುರು, ನನ್ನ ರೋಲ್ ಮಾಡೆಲ್ ಮಂಜರಿ ಚಂದ್ರ. ಸೊ ಅವರು ಎಷ್ಟು ಅಂದರೆ ಅವ್ರು ನನಗೆ ಲೈಫಿಗೂ ಇನ್ಸ್ಪಿರೇಷನ್, ಡ್ಯಾನ್ಸಿಗೂ ಇನ್ಸ್ಪಿರೇಷನ್. ಅವರು ಎಲ್ಲದರಲ್ಲಿ ಸಹ ನನಗೆ ಒಂದು ಅವರು ನಂಗೆ ಎಷ್ಟು ಅಂದರೆ ಅವ್ರು ನನಗೆ ಎರಡನೇ ಅಮ್ಮ ಇದ್ದಾಗೆ. ನಾನು ಇವಾಗಲೂ ಸೆಕೆಂಡ್ ಮದರ್ ಅಂತವೇ ಅವ್ರು ನನಗೆ. ನನ್ನ ಲೈಫಲ್ಲಿ ಅವ್ರು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಅಂದರೆ ಅದು ಮಂಜರಿ ಅಕ್ಕ ಅಂತಲೇ ಕರೆಯೋದು ನಾನು. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ನಾನು ಇಲ್ಲಿ ತನಕ ಬರಬೇಕಂದ್ರೂ ನನ್ನ ಅಮ್ಮ ಆದಮೇಲೆ ನಂಗೆ ಅವ್ರು ಸಹ ಕಾರಣ ನಾನು ಇಲ್ಲಿ ತನಕ ಬರಬೇಕಿದ್ರು. ವಿದೌಟ್ ಅವರ ಸಪೋರ್ಟ್ ನಾನು ಏನೂ ಇಲ್ಲ. ಮತ್ತು ನಂತರ ನನ್ನ ರೋಲ್ ಮಾಡೆಲ್ ಹೇಳಬೇಕೆಂದ್ರೆ ಪಾರ್ಶ್ವನಾಥ್ ಉಪಾಧ್ಯಾಯ ಅಂತ, ಈಸ್ ಫ್ರಮ್ ಬ್ಯಾಂಗ್ಳೂರ್. ಅವರು ಭರತನಾಟ್ಯಂ ಡ್ಯಾನ್ಸರ್. ಆ್ಯಂಡ್ ಅವರನ್ನು ನೋಡಿ ನನಗೆ ಆ್ಯಕ್ಚುಲಿ ಡ್ಯಾನ್ಸಲ್ಲೆಲ್ಲ ಮುಂದೆ ಹೋಗಬೇಕು ಅಂತೆಲ್ಲ ಅನಿಸಿದ್ದು ಅವರನ್ನು ನೋಡಿ. ನಾನು 9th ಸ್ಟ್ಯಾಂಡರ್ಡ್ ಇರಬೇಕಿದ್ರೆ ಅವರ ವೀಡಿಯೋ ನೋಡಿ ಯೂಟ್ಯೂಬಲ್ಲಿ, ಅವಾಗ ಅವರೆಲ್ಲ ಯೂಟ್ಯೂಬಲ್ಲೆಲ್ಲ ಅವ್ರು ಡ್ಯಾನ್ಸ್ ವೀಡಿಯೋ ಹಾಕಿದಾಗ ಡ್ಯಾನ್ಸ್ ಅಂದರೆ ಈ ಥರನೂ ಮಾಡ್ಬೋದಾ ಭರತನಾಟ್ಯಂ ಅಂತ ನಾನು ಗೊತ್ತಾದದ್ದೇ ನಂಗೆ ಅವರಿಂದ. ಸೊ ಹಾಗೆ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್ ನನಗೆ. ನಿಮ್ಮನ್ನು ನೋಡಿ ಯಾರಾದರೂ ಅಕ್ಕ ನನಗೂ ಕಲಿಸ್ಕೊಡಿ ಡ್ಯಾನ್ಸ್ ಹೇಗೆ ಮಾಡೋದು ಅಂತ ಕೇಳಿದೆ ಏನಾದರೂ ಇದೆಯಾ? ಅಂದರೆ ಈಗ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಎಲ್ಲ ಹೀಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೀಗೆ ಹೇಳ್ತಾಯಿರ್ತಾರೆ, ಅಂದರೆ ನಿಮ್ಮ ಡ್ಯಾನ್ಸ್ ಇಷ್ಟ ಅಕ್ಕ ಹಾಗೆಲ್ಲ ಹೇಳ್ತಿರ್ತಾರೆ. ಹಾಂ ಹೌದು, ಅದೊಂದು ಬೇರೆಯೇ ಖುಷಿ ಹೀಗೆ ಮಕ್ಕಳೆಲ್ಲ ಬಂದು ಕೇಳಬೇಕಿದ್ರೆ. ಓಕೆ, ನಿಮಗೆ ಡ್ಯಾನ್ಸ್ ಎಲ್ಲ ಹೊರತುಪಡಿಸಿ ಇನ್ನು ನಾನು ಇದನ್ನು ಕಲಿತಾ ಇದ್ದೇನೆ ಅಂದರೆ ಯಾವ ಒಂದು ಕ್ಷೇತ್ರದಲ್ಲಿ ಇದ್ದೀರಾ ಅದರ ಬಗ್ಗೆ ಹೇಳಿ. ನನಗೆ ಡ್ಯಾನ್ಸನ್ನೇ ನಾನು ತುಂಬ ಇಂಪಾರ್ಟೆಂಟಾಗಿ ಇಟ್ಕೊಂಡಿದ್ದೇನೆ. ಸೊ ನಾನು ಬೇರೆ ಅಂದರೆ ನನಗೆ ಅಚೀವ್ ಮಾಡಬೇಕಂದ್ರೆ ಲೈಕ್ ಒಂದು ಫೀಲ್ಡಲ್ಲಿ ತುಂಬಾ ಅಚೀವ್ ಮಾಡಬೇಕಂತ ಇದೆ, ಬೇರೆ ಪ್ರಯತ್ನ ಪಡಬೇಕು, ನಾನು ಇದನ್ನು ಸ್ವಲ್ಪ ಮಾಡಬೇಕು ಅನ್ನೋದಂತ ಇದೆ. ಹಾಂ, ಸಂಗೀತ ಲೈಕ್ ಕ್ಲಾಸಿಗೆ ಹೋಗ್ತಿದ್ದೆ. ಸೊ ಅದು ಅಂದರೆ ಡ್ಯಾನ್ಸಿಗೆ ಸಂಗೀತ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಕಲಿಬೇಕಂತ ಆಸೆ, ಚೂರು ಕಂಟಿನ್ಯೂ ಮಾಡಬೇಕಂತ ಆಸೆ. ಓಕೆ, ಹಾಗೆ ಸಂಗೀತ ತರಗತಿ. ಓಕೆ, ಭರತನಾಟ್ಯ ಅಂದಾಕ್ಷಣ ಸಂಗೀತ ಹೌದು, ಎರಡು ತುಂಬ ಇಂಪಾರ್ಟೆಂಟು ಆ ರೀತಿ. ಭರತನಾಟ್ಯ ಕಲೀಲಿಕ್ಕೆ ಕಷ್ಟ, ಆದರೆ ಭರತನಾಟ್ಯ ಇಷ್ಟ ಅಂಥವ್ರು ತುಂಬ ಜನ ಇರ್ತಾರೆ ಅಂತ. ಹೌದೌದು, ಅಂದರೆ ಅದು ಆ್ಯಕ್ಚುಲಿ ಕಷ್ಟ ಹೌದು, ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಅನಿಸೋದಿಲ್ಲ, ಬಟ್ ಬೇಸಿಕಲಿ ಕಷ್ಟ ಅದು. ಈಗ ತುಂಬಾ ಪ್ರಾಕ್ಟೀಸ್ ಬೇಕು. ವಿದೌಟ್ ಪ್ರಾಕ್ಟೀಸ್ ನಾವು ಹೋಗಿ ಸ್ಟೇಜಲ್ಲಿ ಮಾಡ್ತೇವಂದರೆ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಾವು ಡ್ಯಾನ್ಸ್ ಮಾಡೋದ್ರಲ್ಲಿ. ಸೊ ತುಂಬಾ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಎಷ್ಟು ನಾವು ಡೆಡಿಕೇಟ್ ಆಗಿರ್ತೇವೆ ಮತ್ತು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಅದರ ಮೇಲೆ ಅದು ಡಿಪೆಂಡ್. ಸೊ ಕರೆಕ್ಟ್, ಅದು ರೆಗ್ಯುಲರ್ ಪ್ರಾಕ್ಟೀಸ್ ಬೇಕು ಮಾತ್ರ ಡ್ಯಾನ್ಸ್. ಆ ರೀತಿ ಇದು ಭರತನಾಟ್ಯ ಏನಾಗಿದೆ ಅಂದರೆ ಕೆಲವರು ಅರ್ಧಂಬರ್ಧ ಕಲಿತು ಮಾಡುವವರು ತುಂಬ ಜನ ಇರ್ತಾರೆ. ನಮ್ಗೆ ಏನು ಅನ್ನಿಸ್ತದೆ, ಕಲಿಬೇಕು, ಇವ್ರು ಎಂಥ ಸ್ಟೆಪ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಆ ರೀತಿ ಏನಾದರೂ? ಅಂದರೆ ಸುಮಾರು ಜನ ಈಗ ಭರತನಾಟ್ಯ ಕಲಿತು ಅರ್ಧದಲ್ಲಿ ಬಿಡ್ತಾರೆ. ಸೊ ನನಗೆ ತುಂಬ ಬೇಜಾರಾಗ್ತದೆ. ನಾನು ಅನಿಸೋದು ಯಾಕೆ ಬಿಡಬೇಕು, ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಎರಡನ್ನೂ. ಲೈಕ್ ಎಜುಕೇಷನ್ ಕೆಲವರಿಗೆ ಎಜುಕೇಷನ್ ಇಂಪಾರ್ಟೆಂಟ್, ಡ್ಯಾನ್ಸ್ ಬೇಕು. ಒಂದು ಒಳ್ಳೆಯ ಕಲೆ ಇದ್ದರೆ ಅಂದರೆ ಪ್ರತಿಭೆ ಇದ್ದರೆ ಅವರಲ್ಲಿ, ಅದನ್ನು ನಾವು ಅರ್ಧದಲ್ಲಿ ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಅದೊಂದು ದೇವರ ಬ್ಲೆಸ್ಸಿಂಗ್ಸ್. ನಮಗೆ ಕಲೆ ಸಿಕ್ಕಿದ್ದೆ ನಮಗೆ ದೇವರ ಬ್ಲೆಸ್ಸಿಂಗ್ಸ್. ಈಗ ಎಲ್ರಿಗೂ ನಾನು ಡ್ಯಾನ್ಸ್ ಮಾಡ್ಬೇಕು ಹೇಳಿದರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅದೊಂದು ದೇವರದೊಂದು ಅದು ಗಾಡ್ ಗಿಫ್ಟ್ ಹೇಳ್ತೇವೆ ನಾವು. ಸೊ ಅಂಥದ್ದು ನಮಗೆ ಸಿಕ್ಕಿರುವಾಗ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು ಅದಕ್ಕೆ, ಫಸ್ಟ್ ಆಫ್ ಆಲ್ ಮಕ್ಕಳಿಗೆ. ಮತ್ತು ಬೇಸಿಕಲಿ ನಮಗೆ ಗೊತ್ತಿರಬೇಕು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಮತ್ತು ಬಿಡಬಾರ್ದು, ಕಲೆಯನ್ನು ಅರ್ಧದಲ್ಲಿ ಬಿಡಬಾರ್ದು. ಭರತನಾಟ್ಯದ ಪ್ರಾರಂಭಿಕ ಹಂತದಿಂದ ಕೊಡೋದು ಕೊನೆಯ ಹಂತ ಅಂತ ಇರ್ತದೆ. ಪ್ರಾರಂಭಿಕ ಹಂತ ಯಾವುದು, ಕೊನೆಯದು ಯಾವುದು? ಅಂದರೆ ಪರಿಪೂರ್ಣ ಒಂದು ಭರತನಾಟ್ಯ ಕಲಾವಿದೆ ಆಗಬೇಕಾದ್ರೆ ಹಾಗೆ ಅಂದರೆ ನಮ್ಮ ಕಲೀಲಿಕ್ಕೆ ಆ್ಯಕ್ಚುಲಿ ಇಷ್ಟೇ ಅಂದರೆ ಅದಕ್ಕೆ ಎಷ್ಟು ಕಲಿತ್ರೆ ನಿಮ್ಮದು ಮುಗೀತು ಅಂತ ಇಲ್ಲ. ಎಷ್ಟು ಸಹ ಕಲಿಬೋದು. ಈವನ್ ನಾವು MA PhD ಎಲ್ಲ ಮಾಡಿದ್ರು, PhD ಮಾಡಿದ ನಂತರನೂ ಕಲೀಲಿಕ್ಕೆ ತುಂಬ ಇರುತ್ತೆ. ಅದಕ್ಕೆ ಲೈಕ್ ಲಿಮಿಟ್ ಅಂತ ಇಲ್ಲ. ಸೊ ನಾವು ಪರಿಪೂರ್ಣ ಅಂತ ನನಗೆ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ. ಯಾಕಂದರೆ ಎಷ್ಟು ಕಲಿತ್ರೂ ಕಮ್ಮಿ ಅಂತ ಅನಿಸ್ತದೆ. ನಾವು ಎಕ್ಸಾಮ್ಸ್ ಮುಖಾಂತರ ಮಾತ್ರ ಇದು ಮಾಡ್ಬೋದು. ಅಂದರೆ ಎಕ್ಸಾಮ್ಸ್ ಬೇಸ್ ನೋಡಿದರೆ ವಿದ್ವತ್ ಅಂತಿಮ ಎಕ್ಸಾಮ್ ಆದ್ಕೊಳ್ಳೆ ನೆಕ್ಸ್ಟ್ ನಾವು MA ಮಾಡ್ಬೋದು, ನಮಗೆ ಎಷ್ಟಿದೆ ನೆಕ್ಸ್ಟ್ PhD. ಸೊ ಅದು ಒಂದು ಹೀಗೆ
ನಾರ್ಮಲ್ ಆಗಿ ಲೈಕ್ ಎಜುಕೇಷನ್ ನಾವು ಹೇಗೆ ಇದರಲ್ಲಿ ಒಂದು- ನೋಡಬೇಕಿದ್ರೆ ಅದ್ರಲ್ಲಿ ನೋಡಬೇಕಿದ್ರೆ ನಾವು ಓಕೆ ಭರತನಾಟ್ಯದಲ್ಲಿ ಲೆವೆಲ್ PhD graduate ತರ. ಗ್ರಾಜುಯೇಟ್ ಥರ PhD ಆದರೆ ಓಕೆ ಕಂಪ್ಲೀಟ್ ಆಯ್ತು ಅವರದ್ದು ಅಂತ ಹೇಳ್ಬೋದು. ಆದರೆ ನಾವು ರಿಯಲ್ ಆಗಿ ನೋಡ್ಲಿಕ್ಕೆ ಹೋದರೆ ತುಂಬಾ ಕಲೀಲಿಕ್ಕಿದೆ. ಸೊ ಕಂಪ್ಲೀಟ್ ಅನ್ನೋದು ಆಗೋದೇ ಇಲ್ಲ ಅಂತ ಅನಿಸ್ತದೆ ನನಗೆ. ಒಂದು ಭರತನಾಟ್ಯದ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ನಿಜವಾದ ಒಂದು ಬೆನ್ನೆಲುಬು ಅಂದರೆ ತಾಯಿಯನ್ನು ಹೇಳಿದ್ರಿ. ಒಂದು ಕೊನೆಯದಾಗಿ ಭರತನಾಟ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅದರ ಬಗ್ಗೆ ಹೇಳಿ. ಸೊ ಭರತನಾಟ್ಯ ಅಂದರೆ ನನ್ನ ಪ್ರಕಾರ ಒಂದು ದೇವ್ರನ್ನ ಸೇರುವ ಒಂದು ಮಾರ್ಗ. ಈಗ ಸುಮಾರು ನಮಗೆ ಯಜ್ಞ ಯಾಗ ಅದನ್ನೆಲ್ಲ ಪೂಜೆ ಒಂದೊಂದ್ಸಲ ಸುಮಾರು ಮಾಡ್ತೇವೆ. ಬಟ್ ನಮಗೆ ಡ್ಯಾನ್ಸಸ್ಸಿಗೆ ಏನಂದರೆ ನನ್ನ ಪ್ರಕಾರ ಡ್ಯಾನ್ಸಸ್ಸಿಗೆ ಏನಂದರೆ ನಾವು ಡ್ಯಾನ್ಸ್ ಮಾಡೋದೇ ನಮಗೆ ಪೂಜೆ. ದೇವರಿಗೆ ಪೂಜೆ ಮಾಡಬೇಕಂದ್ರೆ ಡ್ಯಾನ್ಸ್ ಮಾಡ್ತೇವೆ ಹಾಗೆ. ಸೊ ಭರತನಾಟ್ಯ ಅಂದರೆ ನಮಗೆ ದೇವ್ರನ್ನ ರೀಚ್ ಆಗಲಿಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗ. ಸೊ ಅದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಹಾಗೆ ಹೇಳ್ಬೋದು. ಕೊನೆಯದಾಗಿ ನಾನು ಇಂಥವರಿಗೆ ಧನ್ಯವಾದ ಹೇಳಬೇಕು, ಇಂಥವರಿಗೆ ಕ್ಷಮೆ ಯಾಚಿಸಬೇಕು ಅಂದರೆ ಯಾರಿಗೆ ಹೇಳ್ತಾರೆ? ಸೊ ಫಸ್ಟ್ ಆಫ್ ಆಲ್ ಅಮ್ಮನಿಗೆ ಥ್ಯಾಂಕ್ಸ್. ನಾನು ಥ್ಯಾಂಕ್ಸ್ ಹೇಳೋದಿಲ್ಲ, ಯಾಕಂದರೆ ನನ್ನ ಅಮ್ಮ ಅವ್ರು ಯಾವತ್ತೂ ನಮಗೆ ಕ್ಲೋಸ್ ಇದ್ದವರಿಗೆ ನಮಗೆ ಥ್ಯಾಂಕ್ಸ್ ಹೇಳಿದರೆ ಹೇಳಲಿಕ್ಕೆ ಸೊ ಅಮ್ಮನಿಗೆ ನಾನು ಥ್ಯಾಂಕ್ಸ್ ಹೇಳಿದಿಲ್ಲ. ಯಾವತ್ತೂ ನನ್ನ ಅಮ್ಮ ನನ್ನ ಜೊತೆ ಇರಲೇಬೇಕು ಅಂತ ನನಗೆ. ಸೊ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದಿಲ್ಲ, ಯಾಕಂದ್ರೆ ನನಗೆ ಅಂದರೆ ಅಷ್ಟು ಇಷ್ಟ ನನಗೆ. ಮತ್ತು ಸೆಕೆಂಡಾಗಿ ನನ್ನ ಡ್ಯಾನ್ಸ್ ಟೀಚರಿಗೆ ಮಂಜರಿ ಅಕ್ಕನಿಗೆ. ಸೊ ಅವರದ್ದು ರೋಲ್ ತುಂಬ ಇದೆ, ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಆದರೆ ಸಹ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು. ನಂತರ ನಾನು ವೆಸ್ಟರ್ನ್, ನಾನು ಹೇಳಿದೆಲ್ಲ ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಅಲ್ಲಿ ನಮ್ಮದು ಮಂಜಿತ್ ಸರ್ ಗುರು. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ಭರತನಾಟ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲಿ, ಇನ್ನಷ್ಟು ಸ್ಪರ್ಧೆಗಳಿಗೆ ಹೋಗಲಿ, ಪ್ರಶಸ್ತಿಗಳು ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಬಂದದಕ್ಕೆ ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಪನ್ನಗ ಜಿ ರಾವ್ ಅವರು ಭರತನಾಟ್ಯ ತನ್ನ ಉಸಿರು, ದೇವರಿಗೆ ನಾವು ಮುಟ್ಟಬೇಕಾದ್ರೆ ಭರತನಾಟ್ಯದ ಮುಖಾಂತರ ಅವರ ಭಕ್ತಿಯನ್ನು ಗಳಿಸ್ಬೋದು ಅಂತ ಹೇಳಿದರು. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.